ಇಸ್ಮಾಯಿಲ್ ವಲಿಯುಲ್ಲಾಹಿ ದರ್ಗಾ ಮಂಚನಾಡಿ ಇದರ ಕಾಂಕ್ರೀಟೀಕರಣಗೊಂಡ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಇದೊಂದು ಕಳಪೆ ಕಾಮಗಾರಿ ಅಂತ ಸಾರ್ವಜನಿಕರು ಆರೋಪಿಸಿರುವ ಘಟನೆ ನಡೆದಿದೆ. ಮಂಚನಾಡಿ ಕುಚ್ಚುಗುಡ್ಡೆಯಿಂದ ದರ್ಗಾ ಸಂಪರ್ಕಿಸುವ ರಸ್ತೆ 3 ದಿನಗಳ ಹಿಂದಷ್ಟೇ ಕಾಂಕ್ರೀಟೀಕರಣಗೊಂಡಿತ್ತು. ಆದರೆ ಜಲ್ಲಿಗಳು ಏಳ್ತಾ ಇವೆ. ರಸ್ತೆಯಲ್ಲಿ ಆರಂಭಿಕ ಹಂತದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಅಲ್ಲದೆ ಇದೊಂದು ಕಳಪೆ ಕಾಮಗಾರಿ ಅಂತ ಗುತ್ತಿಗೆದಾರರನ್ನ ಪ್ರಶ್ನಿಸಿದ್ದಾರೆ. ಘಟನೆ ಸಂಬಂಧ ಪ್ರತಿಕ್ರಿಯಿಸಿರುವ ಗುತ್ತಿಗೆದಾರ ಸ್ಥಳೀಯರ ಜೊತೆ ಮಾತುಕತೆ ನಡೆಸಿ ಬಿರುಕು ಬಿಟ್ಟ ಸ್ಥಳವನ್ನೆಲ್ಲ ದುರಸ್ತಿಗೊಳಿಸುವುದಾಗಿ ಮತ್ತು ತಾನು ಗುತ್ತಿಗೆ ವಹಿಸಿಕೊಂಡ ಕೆಲಸವನ್ನ ಉಪಗುತ್ತಿಗೆ ವಹಿಸಿಕೊಂಡಿರುವ ವ್ಯಕ್ತಿ ಕಳಪೆಯಾಗಿ ನಡೆಸಿದ್ದಾರೆ. ಈ ಕುರಿತು ವ್ಯಕ್ತಿಯನ್ನ ತರಾಟೆಗೆ ತೆಗೆದುಕೊಂಡಿರುವುದಾಗಿ ತಿಳಿಸಿದ್ದಾರೆ. ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರನ್ನ ಪ್ರಶ್ನಿಸಿದ್ದೇವೆ. ಇದಕ್ಕೆ ಸ್ಪಂದಿಸಿ ದುರಸ್ತಿಗೊಳಿಸುವ ವಿಶ್ವಾಸ ನೀಡಿದ್ದಾರೆ ಅಂತ ದರ್ಗಾ ಸಮಿತಿ ಮುಖ್ಯಸ್ಥ ಅಜೀಜ್ ಪರ್ತಿಪಾಡಿ ತಿಳಿಸಿದ್ದಾರೆ. ಮಂಜನಾಡಿ ಜುಮಾ ಮಸ್ಜಿದ್ ಪಕ್ಕದ ಕುಚ್ಚುಗುಡ್ಡೆಯಿಂದ ಮಂಜನಾಡಿ ಜುಮಾ ಮಸ್ಜಿದ್ ಆವರಣದವರೆಗಿನ ರಸ್ತೆ ಕಾಂಕ್ರೀಟ್ ಕಾಮಗಾರಿ ವಿಷಯದಲ್ಲಿ ಆರಂಭಿಕ ಹಂತದ ಕೆಲಸ ಬಹಳ ಕಳಪೆಯಾಗಿರುವುದು ಕಂಡುಬಂದಿದ್ದು, ಈ ಬಗ್ಗೆ ಮಾನ್ಯ ಶಾಸಕರು ಕೂಡ ಈ ಬಗ್ಗೆ ಬಹಳ ಟೀಕೆಯನ್ನು ವ್ಯಕ್ತಪಡಿಸಿದ್ದರು. ಮಾತ್ರವಲ್ಲ, ಅವರು ಈ ಸ್ಥಳವನ್ನು ಪರಿಶೀಲನೆ ನಡೆಸಿ ಅದನ್ನು ಸರಿಪಡಿಸುವಂತೆ ಕೂಡ ಸಲಹೆ ನೀಡಿದರು. ಆ ಪ್ರಕಾರ ಇವತ್ತು ನೋಡುವಾಗ ಆರಂಭದ ಹಂತದ ಸುಮಾರು 15 ಮೀಟರ್ನಷ್ಟು ಕೆಲಸ ತುಂಬ ಕಳಪೆಯಾಗಿ ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದು, ಅದನ್ನು ಕೂಡಲೇ ಸರಿಪಡಿಸಬೇಕೆಂದು ನಾವು ಜಮಾತರು ಆಗ್ರಹಪಡಿಸಿರುತ್ತೇವೆ. ಅದಕ್ಕೆ ಸ್ಪಂದನೆ ನೀಡಿ ಈಗ ಸರಿಪಡಿಸುವುದಾಗಿ ಅದರ ಕಾಂಟ್ರಾಕ್ಟ್ ವಹಿಸಿದ್ದಾರ ಅದರ ಮಾಲಕರು ಮತ್ತು KRDL ಇಂಜಿನಿಯರ್ರವರು ಒಪ್ಪಿಕೊಂಡಿರುತ್ತಾರೆ. ಆ ಥರ ಮಾಡಿದರೆ ನಮಗೆ ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ಅದನ್ನು ಸರಿಪಡಿಸದಿದ್ದರೆ ಮುಂದಕ್ಕೆ ನಾವು ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸುವಂತೆ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ.